ಹಿರಿಯ ಮಹಿಳೆಯರೊಬ್ಬರು ಚಿರತೆಯೊಂದಿಗೆ ಹೋರಾಡಿ ಜೀವ ಉಳಿಸಿಕೊಂಡಿರುವ ಘಟನೆ ಮುಂಬೈ ಮಹಾನಗರಿಯ ಆರೆ ಕಾಲೋನಿ ಪ್ರದೇಶದಲ್ಲಿ ನಡೆದಿದೆ. ಸಿಸಿಟಿವಿಯಲ್ಲಿ ನಿನ್ನೆ ರಾತ್ರಿ 7:47ರ ಸುಮಾರಿಗೆ ದಾಖಲಾಗಿರುವ ದೃಶ್ಯಾವಳಿಯ ಪ್ರಕಾರ 60 ವರ್ಷದ ನಿರ್ಮಲಾ ಸಂಬಂಧನ್ ಸಿಂಗ್ ವಾಕಿಂಗ್ ಸ್ಟಿಕ್ನ ಸಹಾಯದಲ್ಲಿ ನಿಧಾನವಾಗಿ ನಡೆದುಕೊಂಡು ಬಂದು ಮನೆಯ ಹೊರಗಡೆ ರಸ್ತೆ ಬದಿಯ ಫುಟ್ಪಾತ್ ಮೇಲೆ ಕುಳಿತುಕೊಂಡಿದ್ದಾರೆ. ಆ ವೇಳೆಗಾಗಲೇ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕುಳಿತು ಹೊಂಚು ಹಾಕ್ತಾ ಇದ್ದ ಚಿರತೆ ನಿಧಾನಕ್ಕೆ ಹಿಂದಿನಿಂದ ಬಂದು ಮಹಿಳೆಯ ಮೇಲೆ ಏಕಾಏಕಿ ಎರಗಿದೆ. ಆರಂಭದಲ್ಲೇ ಚಿರತೆಯ ಕಡೆ ನೋಡಿದ್ದ ಮಹಿಳೆ ಬಹುಶಃ ಬೆಕ್ಕು ಅಥವಾ ನಾಯಿ ಇರಬೇಕೆಂದು ಭಾವಿಸಿ ನಿರ್ಭಯವಾಗಿ ಕುಳಿತುಕೊಂಡಿದ್ದಾರೆ. ಚಿರತೆ ನಿಧಾನವಾಗಿ ಹತ್ತಿರಕ್ಕೆ ಬಂದು ದಾಳಿ ಮಾಡುವ ಹಂತದಲ್ಲಿ ಅದನ್ನು ಗುರುತಿಸಿ ತಮ್ಮ ವಾಕಿಂಗ್ ಸ್ಟಿಕ್ನ ತಡೆಯೊಡ್ಡಿ ರಕ್ಷಣೆ ಪಡೆದಿದ್ದಾರೆ. ಆದರೂ ಚಿರತೆಯ ದಾಳಿಯಿಂದ ಮಹಿಳೆಯ ಕೆನ್ನೆ ಹಾಗೂ ಹಿಂಬದಿಗೆ ಸಣ್ಣ ಪ್ರಮಾಣದ ಗಾಯಗಳಾಗಿವೆ. ತಕ್ಷಣ ಆಕೆ ಕಿರುಚಿಕೊಂಡಿದ್ದು ಕುಟುಂಬದ ಇತರ ಸದಸ್ಯರು ಧಾವಿಸಿ ಬಂದಿದ್ದಾರೆ. ಮಹಿಳೆಯ ಪ್ರತಿರೋಧಕ್ಕೆ ಬೆದರಿದ ಚಿರತೆ ಆಕೆಯನ್ನು ಬಿಟ್ಟು ಪರಾರಿಯಾಗಿದೆ. ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನದ ಗಡಿಭಾಗದಲ್ಲಿರುವಂತಹ ಈ ಪ್ರದೇಶದಲ್ಲಿ ಒಂದು ವಾರದಲ್ಲಿ ಚಿರತೆ ದಾಳಿಯ 3ನೇ ಘಟನೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಹಿಳೆ ಚಿರತೆಯೊಂದಿಗೆ ಹೋರಾಡಿದ ವಿಡಿಯೋ ವೈರಲ್ ಆಗಿದೆ.